ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಜೋಕರ್ ಎಂದು ಹೇಳಿದ ಪ್ರವಾಸೋದ್ಯಮ ಸಚಿವ ಸಿಪಿ ಯೋಗೇಶ್ವರ್ ಅವರಿಗೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಜೆಡಿಎಸ್ ಕಾರ್ಯಕರ್ತರು ಗೆರವು ಹಾಕಿದ ಘಟನೆ ನಡೆದಿದೆ. ಯುವ ಜೆಡಿಎಸ್ ಅಧ್ಯಕ್ಷ ಅಕ್ಷಯ್ ಸುವರ್ಣ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಸಚಿವ ಯೋಗೇಶ್ವರ್ ಅವರು ವಾಸ್ತವ್ಯದ ಹೋಟೆಲ್ ಬಳಿ ಜಮಾಯಿಸಿದ್ದು, ಬೆಂಗಳೂರಿಗೆ ತೆರಳಲು ಅಣಿಯಾಗುತ್ತಿದ್ದ ಸಚಿವರು ಯುವ ಜೆಡಿಎಸ್ ಕಾರ್ಯಕರ್ತರನ್ನ ಕಂಡು ತಮ್ಮ ಸರ್ಕಾರಿ ವಾಹನವನ್ನ ಬಿಟ್ಟು ಬೇರೆ ವಾಹನದಲ್ಲಿ ಪ್ರಯಾಣಿಸಿದ್ರು ಎಂದು ತಿಳಿದು ಬಂದಿದೆ. ಇದನ್ನರಿತ ಯುವ ಜೆಡಿಎಸ್ ಕಾರ್ಯಕರ್ತರು ಸಚಿವರ ಎಸ್ಕಾರ್ಟ್ ವಾಹನಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. ಈ ವೇಳೆ ಮಾತನಾಡಿದ ಯುವ ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಕ್ಷಯ್ ಸುವರ್ಣ ಅವರು, ಸಚಿವ ಯೋಗೇಶ್ವರ್ ಅವರು ಶನಿವಾರ ಮಂಗಳೂರಿನಲ್ಲಿ ನಮ್ಮ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಜೋಕರ್ ಎಂದು ಕರೆದಿರುವುದು ಖಂಡನೀಯ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಜೆಡಿಎಸ್ ಬಲಿಷ್ಠವಾಗಿದೆ ಎನ್ನುವುದನ್ನು ಸಚಿವರು ಮರೆತು ಇಂತಹ ಹೇಳಿಕೆ ನೀಡಿದ್ದು ನಮ್ಮ ಶಕ್ತಿ ಏನು ಎಂದು ತೋರಿಸಲು ಇಲ್ಲಿ ಅವರ ವಿರುದ್ಧ ಪ್ರತಿಭಟಿಸಲು ಸೇರಿದ್ದೇವೆ. ಇನ್ನಾದರೂ ಸಚಿವರು ಇಂತಹ ಹೇಳಿಕೆ ನೀಡುವುದನ್ನು ಬಿಟ್ಟು ತಮ್ಮ ಘನತೆಗೆ ತಕ್ಕಂತೆ ವರ್ತಿಸಲಿ. ಇಂತಹ ವರ್ತನೆ ಪುನರಾವರ್ತನೆಯಾದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲಿ ಪ್ರತಿಭಟಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿಯ ಬಗ್ಗೆ ಹಗುರವಾಗಿ ಮಾತಿರ್ತಕ್ಕಂಥ ಸಿ.ಪಿ. ಯೋಗೇಶ್ವರು ನಿನ್ನೆ ಏನು ಮಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನು ಅವರು ನಮ್ಮ ಕುಮಾರಣ್ಣನ ಬಗ್ಗೆ ಏನು ಅವಹೇಳನಕಾರಿಯಾಗಿ ಎಂದು ಹಗುರವಾಗಿ ಮಾತಾಡಿದ್ದಾರೆ. ಅದನ್ನು ನಾವು ಇವತ್ತು ಖಂಡಿಸಿದ್ದೇವೆ. ಅದೇ ರೀತಿ ನಾವು ಇವತ್ತು ಅವರು ಇಲ್ಲಿ ಹೋಟೆಲ್ ಓಷನ್ ಪರ್ಲಲ್ಲಿ ಇರುವುದನ್ನು ಗೊತ್ತಾಯಿತು. ಆದ ಕಾರಣ ನಾವು ಇಲ್ಲಿ ಗೆರವಾಗಲಿಕ್ಕೆ ಅಂತ ಬಂದಿದ್ವಿ. ಆದರೆ ಕೂಡ ಅವರು ಅಂತ ಹೇಳಿಕೆ ಕೊಟ್ಟು ಅವರು ಇಲ್ಲಿ ನಿಲ್ಲುವಂಥ ಅವರ ಧೈರ್ಯ ತೋರಿಸಲಿಲ್ಲ. ಅವರು ಹಿಂಬಾಗಿಲಿಂದ ಅವರು ಪಲಾಯನ ಮಾಡಿದರು. ಅಂಥ ಒಂದು ಹೆದರಿಕಿದ್ದವರು ಯಾಕೆ ಕುಮಾರಣ್ಣನ ಬಗ್ಗೆ ಮಾತಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ. ಅವರು ಅಂಥ ಹೇಳಿಕೆ ಕೊಟ್ಟ ನಂತರ ಅವರು ಇಲ್ಬೇಕಲ್ಲ, ನಮ್ಮನ್ನು ನೋಡಿ ಯಾಕೆ ಹಿಂಬಾಗಿಲಿಂದ ಓಡಿದ್ರು? ಹಿಂಬಾಗಿಲಿಂದ ಯಾಕೆ ಓಡಿದ್ರು? ಅವ್ರಿಗೆ ಅಷ್ಟೇ ಹೆದರಿಕಿದ್ರೆ, ಕುಮಾರಣ್ಣ ಬಗ್ಗೆ ಅಷ್ಟೇ ಹೆದರಿಕಿದ್ರೆ ಯಾಕೆ ಅವರು ಹಿಂಬಾಗಿಲಿಂದ ಹೋದ್ರು? ನಮ್ಮನ್ನು ಫೇಸ್ ಮಾಡಬೇಕಿತ್ತು. ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಜೆಡಿಎಸ್ ಇಲ್ಲ ಅಂತ ಅವರು ಎನ್ಸಿ ಮಾತಾಡಿದ್ರಾ? ಅದೇನು ಅವರಿಗೆ ಈಗ ನಾವು ತೋರಿಸ್ಕೊಟ್ಟಿದ್ದೇವೆ. ಇಲ್ಲಿ ಜನತಾದಳ ಉಂಟಾ, ಯುವ ಜನತಾದಳ ಉಂಟಾ ಇಲ್ಲೋ ನಾವು ತೋರಿಸಿಕೊಟ್ಟಿದ್ದೇವೆ. ಅವರು ಇನ್ನೊಮ್ಮೆ ಅಂತ ಹೇಳಿಕೆ ಕುಮಾರಣ್ಣನ ವಿರುದ್ಧ ಮಾತಾಡಿದರೆ ನಾವು ನೆಕ್ಸ್ಟ್ ಸಾರಿ ಅವರು ಮಂಗಳೂರಿಗೆ ಬರುವಾಗ ಅವರ ಉಗ್ರವಾದ ಹೋರಾಟ ಮಾಡಲಿಕ್ಕೆ ಎಚ್ಚರಿಸ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಜನತಾದಳದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಫೈಜಲ್ ಮೊಹಮ್ಮದ್, ಯುವ ಜನತಾದಳದ ಮಂಗಳೂರು ಉತ್ತರ ಘಟಕಾಧ್ಯಕ್ಷ ರತೀಶ್ ಕರ್ಕೇರ, ಮಂಗಳೂರು ಉತ್ತರ ಉಪಾಧ್ಯಕ್ಷ ಹಿತೇಶ್ ರೈ, ಯುವ ಜನತಾದಳದ ಉಪಾಧ್ಯಕ್ಷ ಮೊಹಮ್ಮದ್ ಆಸಿಫ್, ಸತ್ತಾರ್ ಬಂದರ್, ಪ್ರದೀಪ್, ರೋಹಿತ್, ಶ್ರೀನಾಥ್ ಪೂಜಾರಿ ಹಲವು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಯೋಗೇಶ್ವರ್ಗೆ